ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಈಗ ನಾನು ಒಂದು ಪನ್ನೀರ್ ಗ್ರೇವಿಯನ್ನು ಮಾಡುವಂತ ಇದ್ದೀನಿ. ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ನಾನು 250 ಗ್ರಾಮ್ ಪನ್ನೀರನ್ನು ತಗೊಂಡಿದ್ದೀನಿ. 250 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜು 3 ಟೊಮೆಟೊ ತಗೊಂಡಿದ್ದೀನಿ. ಸ್ವಲ್ಪ ಒಂದು 10 ಸ್ವಲ್ಪ ಬೆಳ್ಳುಳ್ಳಿ, 4 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1-2 ಗಡ್ಡೆ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇನ್ನು ಇದನ್ನು ನಾವು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಬೇಕು. ಇದನ್ನು ಫ್ರೈ ಮಾಡ್ಕೊಂಡು ಬರುವ. ಇನ್ನು ಉಳಿದ ಮಸಾಲೆಯನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಹಾಗೆಯೇ ಹಲ್ದಿ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮೆಣಸಿನ ಹುಡಿ ಮಾಡಿ ಇದು ಪನ್ನೀರನ್ನು ಮ್ಯಾರಿನೇಟ್ ಮಾಡುವ. ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಅಷ್ಟೇ. ಮತ್ತೆ ಫ್ರೈ ಮಾಡಲಿಕ್ಕಾಗುತ್ತೆ. ಪನ್ನೀರಲ್ಲಿ ಸ್ವಲ್ಪ ನೀರಿನ ಪಸೆ ಇಲ್ಲ. ಇದು ಮ್ಯಾರಿನೇಟ್ ಮಾಡಿಡುವ. ಇದಿರಲಿ. ಈಗ ನಾವು ಪನ್ನೀರು ಮಸಾಲ ರೆಡಿ ಮಾಡುವ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಮಾಡಿದ ಮೇಲೆ ಈರುಳ್ಳಿಯನ್ನು ಹಾಕುವ. ಈರುಳ್ಳಿ ಹಾಕ್ತೀವಿ. ತಗೊಂಡ ಮಸಾಲೆ ಎಲ್ಲ ನಿಮಗೆ ತೋರಿಸ್ತೀನಿ ನಾನು. ಈರುಳ್ಳಿ ಹಾಕಿದೆ. ಒಂದು 4 ಕಾಯಿ ಮೆಣಸು, ಒಂದು 10 ಹೆಸರು ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಫ್ರೈ ಮಾಡುವ. ಇದು ಕೊತ್ತಂಬರಿ ಸೊಪ್ಪು, 3 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಲ್ವ ಅದು, 3 ಟೊಮೆಟೊ, ಹಾಗೆಯೇ ನಾನು ಕೆಲವರು ಗೋಡಂಬಿ ಎಲ್ಲ ಹಾಕ್ತಾರೆ. ನನ್ನ ಹತ್ರ ಗೋಡಂಬಿ ಇಲ್ಲ ತಂದದ್ದು. ಇದಕ್ಕೆ ನಾನು ನೋಡಿ, ನಾನು ಒಂದು 4 ಲವಂಗ ಮತ್ತು 1 ಮರಡಿ ಮೊಗ್ಗು ಮತ್ತು 1 ಇಂಚು ಚಕ್ಕೆಯನ್ನು ಹಾಕ್ತೀನಿ. ಹಾಗೆಯೇ ನಾನು ಇದಕ್ಕೆ ಒಂದು ಗೋಡಂಬಿ ಲೆಕ್ಕದಲ್ಲಿ 4-5 ತುಂಡು ಕೊಬ್ಬರಿಯನ್ನು ಹಾಕ್ತೀನಿ. ಮತ್ತು ನಾನು 1 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ ಕೂಡ ಹಾಕ್ತೀನಿ. ಇದು ನಿಮ್ಮ ಹತ್ರ ಹುಡಿ ಮಾಡಿದ್ದು ಇದ್ದರೆ ನೀವು ಹುಡಿಯನ್ನು ಬಳಸ್ಬೋದು. ನಾವು ಹುಡಿ ಮಾಡಿದ್ದಿಲ್ಲ ನನ್ನ ಹತ್ರ, ಆ ಕಾರಣದಿಂದ ಇದನ್ನೇ ಬಳಸ್ತಿದ್ದೀನಿ ನಾನು. ಇದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದ್ರೇ ಗೋಡಂಬಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ಗೋಡಂಬಿ ಇಲ್ಲದ ಕಾರಣ ನಾನು ಇದನ್ನು ಹಾಕಿದ್ದೀನಿ ಅಷ್ಟೇ. ನಿಮಗೆ ಧನಿಯಾ ಪೌಡ್ರು, ಕೊತ್ತಂಬರಿ ಪೌಡ್ರು ಮತ್ತು ಜೀರಾ ಪೌಡ್ರ್ ಇದ್ದರೂ ಹಾಕ್ಬೋದು. ಇದೇ ನನ್ನ ಹತ್ರ ಬೇಡ ಅಂತ ನಾನು ಫ್ರೆಶ್ ಆಗಿ ಹಾಕಿದ್ದೀನಿ. ನಿಮ್ಮ ಇಷ್ಟ ಪ್ರಕಾರ ನೀವು ಹೇಗಾದರೂ ಮಾಡ್ಬೋದು, ಅದು ಕೂಡ ಹಾಕ್ಬೋದು. ನಾನು ಈ ರೀತಿ ಮಾಡಿದೆ, ನಮಗೆ ಈ ರೀತಿ ಅಭ್ಯಾಸ ಇರೋದ್ರಿಂದ ನಾವು ಈ ರೀತಿ ಮಾಡೋದು. ಇದನ್ನು ಚೆನ್ನಾಗಿ ನೋಡಿ, ಮಸಾಲ ರೆಡಿ ಆಯಿತು ನೋಡಿ. ಇದನ್ನು ನಾವು ಚೆನ್ನಾಗಿ
ತಣ್ಣಗೆ ಮಾಡಲಿಕ್ಕೆ ಬಿಡುವ. ಸ್ವಲ್ಪ ಇದಕ್ಕೆ ಹಲ್ದಿ ಹಾಕುವ ಆಯಿತಾ, ಹಲ್ದಿ ಹಾಕುವ. ಇದು ತಣ್ಣಗಾಗಲಿ, ಚೆನ್ನಾಗಿ ಫ್ರೈ ಆಗಿದೆ, ತಣ್ಣಗಾಗಲಿ. ಇದು ತಣ್ಣಗಾದ ಮೇಲೆ ಇದನ್ನು ಸ್ವಲ್ಪ ಪ್ಯಾನ್ ಅಡಿಯಲ್ಲಿ ಇಡುವ. ಯಾಕಂದರೆ ತುಂಬ ಬಿಸಿ ಇದೆ, ತುಂಬ ಲೇಟ್ ಆಗುತ್ತೆ. ಮತ್ತು ಇವರಿಗೆ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು. ಪ್ಯಾನಲ್ಲಿ ಅಡಿಯಲ್ಲಿ ಇಟ್ಟೆ ರುಬ್ಕೊಂಡು ಬರ್ತೀನಿ, ರುಬ್ಲಿಕ್ಕೆ ಹಾಕ್ತೀನಿ. ತಣ್ಣಗಾಯಿತು, ಸ್ವಲ್ಪ ಬಿಸಿ ಇದೆ, ಕಾಯುವಷ್ಟು ತಾಳ್ಮೆ ಇಲ್ಲ. ಯಾಕಂದರೆ ಬೇಗ ಆಗಬೇಕು. ಈಗ ಗೋಡಂಬಿ ಹಾಕ್ಬೋದು, ಮೊದಲೇ ಅಂದಿದ್ದೀನಿ. ಗೋಡಂಬಿ ಕೂಡ ಹಾಕ್ಬೋದು, ನಿಮ್ಮ ಇಷ್ಟ ಪ್ರಕಾರ. ಗೋಡಂಬಿ ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ತೆಂಗಿನದು ಹಾಕಿದ್ದೀನಿ. ಮಾಡಬೇಡಿ, ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಬೋದು. ಗೋಡಂಬಿ ಇಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ನಾನು. ತೆಂಗಿನಕಾಯಿ ಇದನ್ನು ಹಾಕಿ ನಾವು ಮಸಾಲವನ್ನು ರೆಡಿ ಮಾಡ್ಬೋದು. ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನೀಗ. ಗ್ರೈಂಡ್ ಮಾಡುವ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಅಂದರೆ ನಾವು ಈಗ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಪನ್ನೀರ್ ಫ್ರೈ ಮಾಡುವ. ನಾನು ಆವಾಗಲೇ ಪನ್ನೀರನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೀಗ ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು. ಎಲ್ಲ ಹಾಕಿ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಮಾಡಿದ್ರೇ ಪನ್ನೀರ್ ರುಚಿ ಟೇಸ್ಟ್ ಬರುತ್ತೆ. ತಿನ್ನಲಿಕ್ಕೆ ಟೇಸ್ಟ್ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಆಗಲಿ. ಫ್ರೈ ಮಾಡ್ಕೊಂಡು ಬರ್ತೀನಿ. ಇದು ಸಾಕು ಫ್ರೈ ಆಗಿದ್ದು. ಕಂಚು ಹೋದರೆ ಅದೊಂದು ಇದು ಸ್ಲೋ ಇಡುವ ಮಾರ್ರೆ, ಸ್ಲೋ ಇಟ್ಟು ಮಾಡುವ. ಯಾಕಂದರೆ ಕಂಚು ಹೋದರೆ ಪನ್ನೀರ್ ಬೇಗನೆ ಇದು ಮಾಡೋದಲ್ವ. ಇದು ಸಾಕು, ತೆಗಿಯುವ. ಎಣ್ಣೆ ಇಷ್ಟರಲ್ಲೇ ನಾವು ಈಗ ಈ ಎಣ್ಣೆಯಲ್ಲೇ ನಾವು ಈರುಳ್ಳಿ ಫ್ರೈ ಮಾಡಿ ಮಸಾಲ ಫ್ರೈ ಮಾಡುವ. ಸ್ಟ್ಯಾಂಡ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ ವಿಡಿಯೋ ಮಾಡಲಿಕ್ಕೆ, ಆದರೂ ಮಾಡಲೇಬೇಕು. ಕರೆಂಚು ಹೋಗಿತ್ತು. ಈಗ ಇದಕ್ಕೆ 1 ಈರುಳ್ಳಿ ಅಷ್ಟು ಹಾಕ್ತೀನಿ. ಅದರಲ್ಲೇ ಆವಾಗ ತಗೊಂಡಿದ್ದೀನಲ್ವ, ಅದರಲ್ಲಿ ಒಂದು ಉಳಿಸಿಟ್ಟಿದ್ದೀನಿ ಅಷ್ಟೇ. ಒಂದೇ ಒಂದು ಉಳಿಸಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡುವ. ಹೆಚ್ಚು ಫ್ರೈ ಆಗಬೇಕಂತೇನಿಲ್ಲ, ಅದು ತಿನ್ನಲಿಕ್ಕೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ. ಈಗ ಗ್ರೈಂಡ್ ಮಾಡಿಕೊಂಡು ಬಂದಿದ್ದ ಮಸಾಲೆಯನ್ನು ಕೂಡ ಹಾಕ್ತೀನಿ. ಇದು ಏನು ಹೆಚ್ಚಾಗಿ ಇದು ಏನು ಫ್ರೈ ಆಗಬೇಕಂತೇನಿಲ್ಲ. ಯಾಕಂದರೆ ಇದು ಆಲ್ರೆಡಿ ಫ್ರೈ ಆಗಿದ್ದ ಮಸಾಲೆ ಅಲ್ವಾ. ಇದಕ್ಕೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕಬೇಡಿ, ಪನ್ನೀರ್ ಹಾಕಿದ ಮೇಲೆ ಹಾಕುವ. ಇದಕ್ಕೆ ಖಾರಕ್ಕೆ ಅನುಕೂಲವಾಗಿ ಒಂದು ಸ್ವಲ್ಪ ಮೆಣಸು ಹಾಕ್ತೀನಿ. ಮೆಣಸು ನೋಡಿ, ಹೆಚ್ಚು ಹಾಕಬೇಡಿ. ಯಾಕಂದರೆ ಕಾಯಿ ಮೆಣಸು ಹಾಕಿದ್ರಿ, ಇಲ್ಲಿ ಕಾಯಿ ಮೆಣಸು ಹಾಕಿದ್ರಿ, ಮೆಣಸಿನ ಹುಡಿ ಮಾತ್ರ ಹಾಕಿದ್ದು. ನಿಮಗೆ ಒಂದು ವೇಳೆ ನೀವು ಕೊತ್ತಂಬರಿ ಮತ್ತು ಜೀರಿಗೆ ಮಸಾಲೆಯನ್ನು ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರನ್ನು ಹಾಕ್ಬೋದು.
ನಾನು ಎಲ್ಲನೂ ಹಾಕಿದ್ದೀನಿ ಆವಾಗಲೇ ಇದು ಮಾಡುವಾಗಲೇ. ಇವಾಗ ನಮಗೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನಾವು ಹಾಕಬೇಕಾಗುತ್ತೆ. ಯಾಕಂದರೆ ಇದು ಮಸಾಲ ಆಲ್ರೆಡಿ ಫ್ರೈ ಆಗಿದೆ, ಗೊತ್ತಲ್ವ ನಿಮಗೆ. ಆಲ್ರೆಡಿ ಮಸಾಲ ಫ್ರೈ ಆಗಿದೆ. ಆಲ್ರೆಡಿ ಫ್ರೈ ಆಗಿದ ಕಾರಣದಿಂದಾಗಿ ನಾವು ಇದಕ್ಕೆ ನೀರನ್ನು ಈಗ ಸೇರಿಸ್ಬೋದು. ಯಾಕಂದರೆ ಆಲ್ರೆಡಿ ಮಸಾಲ ಫ್ರೈ ಆಗಿದೆ ಅದು. ಈಗ ಏನು ಮಸಾಲ ಫ್ರೈ ಆಗಲಿಕ್ಕೆ ಏನೂ ಇಲ್ಲ ಇದರಲ್ಲಿ. ಈಗ ನಾವು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಡುವ. ಉಪ್ಪು ಹಾಕಬೇಡಿ. ಈಗ ಪನ್ನೀರ್ಗೆ ಹಾಕಿದ್ವಿ ಆಲ್ರೆಡಿ, ಪನ್ನೀರಲ್ಲಿ ಉಪ್ಪಿದೆ. ನೋಡುವ, ಇದು ಕುದೀಲಿ. ಇಷ್ಟು ಸಾಕು, ಸ್ವಲ್ಪ ನೀರು ಬೇಡ, ಸ್ವಲ್ಪ ಗ್ರೇವಿ ಥರ ನೀರು ಬೇಕು. ಇದನ್ನು ಬಾಯಿ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟಲ್ವಾ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನಾವು ರೆಡಿ ಮಾಡಿಕೊಂಡು ಫ್ರೈ ಮಾಡಿಕೊಂಡಿರ್ತ ಪನ್ನೀರನ್ನು ಕೂಡ ಹಾಕುವ. ಯಾಕಂದರೆ ಇವಾಗಲೇ ಹಾಕಬೇಕು, ಇವಾಗ ಹಾಕಿದ್ರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದು ಬೇಯಬೇಕಲ್ವ, ಪನ್ನೀರು ಸ್ವಲ್ಪ ಬೇಯಬೇಕು. ಅದಕ್ಕೆ ಅದರಲ್ಲಿ ಮಸಾಲೆ ಇತ್ತು ಅಂತ ನಾನು ಅದನ್ನು ಹಾಕಿದೆ. ಇದು ಕೂಡ ಮನೆಯಲ್ಲಿ ರೆಡಿ ಮಾಡಿದ್ದು ಮಸಾಲೆ, ಇದು ಪನ್ನೀರ್ ಮಸಾಲ. ಚೆನ್ನಾಗಿ ಬೇಯಲಿ, ಚೆನ್ನಾಗಿ. ಉಪ್ಪು ಕೂಡ ಈಗ ನೋಡ್ಬೋದು, ಉಪ್ಪು ತುಂಬಾ ಕಡಿಮೆ ಇದೆ. ಖಂಡಿತವಾಗ್ಲೂ ಉಪ್ಪು ಕಡಿಮೆನೇ ಇದೆ. ಉಪ್ಪು ಹಾಕಿದೆ. ಪನ್ನೀರ್ ಗ್ರೇವಿ ಮೇಲೆ ಸಿಗ್ತೀನಿ. ರೆಡಿ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಚಪಾತಿಗೆ ಮತ್ತು ರಾಗಿ ಮುದ್ದೆ, ರೈಸಿಗೆ. ನಾನು ದೋಸೆ ಮಾಡಿದ್ದೆ, ನೀರು ದೋಸೆ ಮಾಡಿದ್ದೆ, ಅದಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂತ. ಮತ್ತು ರೈಸಿಗೆ ಎರಡದಕ್ಕೆ ಆಗುತ್ತೆ, ಮಧ್ಯಾಹ್ನಕ್ಕೆ ಬೆಳಿಗ್ಗೆಗೆ ಅಂತ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಈಗ ಹೀಗೇನೆ ಒಂದು ಟ್ರೈ ಮಾಡಿ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಹಾಗೆಯೇ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ವಿಡಿಯೋ ಫುಲ್ ನೋಡಲಿಕ್ಕೆ ಪ್ರಯತ್ನ ಪಡಿ. ಖಂಡಿತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಟು.